ಭಯೋತ್ಪಾದಕರು ಲಷ್ಕರ್ ಎ ತೊಯ್ಬಾದ ಸಂಬಂಧ ಇರುವಂತವರೇ ರಾಜ್ಯದ ರಾಜಧಾನಿಯಲ್ಲಿ ಸರ್ಕಾರದ ಮೂಗಿನ ಕೆಳಗೆ ಭಯೋತ್ಪಾದನೆ ಚಟುವಟಿಕೆಯಲ್ಲಿ ತೊಡಗುವುದಕ್ಕೆ ಅವರಿಗೆ ಆ ವಿಶ್ವಾಸ ಧೈರ್ಯ ಬಂದಿದೆ ಅಂತೇಳಿ ಆದರೆ ಈ ಬದಲಾವಣೆಗೆ ಪೂರ್ಣ ಜವಾಬ್ದಾರಿಯನ್ನ ಯಾರಾದರೂ ಹೊತ್ತುಕೊಳ್ಳಬೇಕು ಅಂತೇಳಿ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ನಾವೆಲ್ಲರೂ ಬೊಟ್ಟು ತೋರಿಸಿ ಹೇಳಬೇಕಾಗ್ತದೆ. ಅವರನ್ನ ಗೃಹ ಸಚಿವರು ಹೇಳೋದಕ್ಕೆ ಭಯೋತ್ಪಾದಕರು ಅಂತ ಹೇಳೋದಕ್ಕೆ ತಯಾರಿಲ್ಲ. ಸಾಕಷ್ಟು ನಾಡ ಪಿಸ್ತೂಲ್ಗಳು ಸಿಕ್ಕಿದ್ದಾವೆ, ಅದಕ್ಕೆ ಬೇಕಾಗುವಂತಹ ಮದ್ದುಗುಂಡುಗಳು ಸಿಕ್ಕಿದ್ದಾವೆ, ಒಂದಷ್ಟು ಮೊಬೈಲ್ಗಳು ಸಿಕ್ಕಿದ್ದಾವೆ, ಗ್ರಾನೇಡ್ಗಳು ಸಿಕ್ಕಿದ್ದಾವೆ, ಬೇರೆ ಬೇರೆ ರೀತಿಯ ಬ್ಯಾಂಕ್ ಅಕೌಂಟಿನ ಮಾಹಿತಿಗಳು ಸಿಕ್ಕಿದ್ದಾವೆ. ಆದರೆ ಅವರನ್ನ ಅಮಾಯಕರು, ನಾವು ತೀರ್ಪು ಕೊಡ್ಲಿಕ್ಕಾಗುವುದಿಲ್ಲ, ತನಿಖೆ ಆಗಬೇಕು, ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿ ಸಣ್ಣ ಸಣ್ಣ ರೀತಿಯಲ್ಲಿ ಯಾವುದಾದರೂ ಒಂದು ಸಮುದಾಯವನ್ನ ನಾವು ಗುರಿ ಇಟ್ಟುಕೊಂಡು ಮಾತನಾಡಿರುವಂಥದ್ದಲ್ಲ. ಆದರೆ ಯಾರು ಈ ರೀತಿಯ ಭಯೋತ್ಪಾದನೆಯ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಹಿಂಸೆಯನ್ನ ಮಾಡುವುದಕ್ಕೆ ತಯಾರಾಗ್ತಾ ಇದ್ದಾರೆ, ಈ ದೇಶವನ್ನ ಒಡೆಯುವುದಕ್ಕೆ ತಯಾರಾಗ್ತಾ ಇದ್ದಾರೆ, ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಆಗದೇ ಇರುವಂತಹ ಅನಿವಾರ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಿದೆ ಅಂತ ಹೇಳುವಂಥದ್ದನ್ನು ನಾವು ಪ್ರಶ್ನಿಸಲೇಬೇಕಾಗಿದೆ. ನಾವಂತೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದರ ಮೇಲೆ ಪರದೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಕೊನೆಯ ಉಸಿರಿರುವವರೆಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಜನತೆಯ ಪರವಾಗಿ ಜನತೆಯ ಭಾವನೆಗಳನ್ನ ಸರ್ಕಾರಕ್ಕೆ ತಲುಪಿಸುವ ದೃಷ್ಟಿಯಲ್ಲಿ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳುವಂತಹ ನಿಶ್ಚಯ ನಮ್ಮದು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಧಿಕ್ಕಾರ 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 ಧಿಕ್ಕಾರ. ಪಾರ್ಟಿಯ ನೇತೃತ್ವದಲ್ಲಿ ನಡೆದಿರುವ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಮತ್ತೊಂದು ಬಾರಿ ಜಿಹಾದಿಗಳು ತಲೆ ಎತ್ತಾ ಇದ್ದಾವೆ. ಈ ರಾಜ್ಯದಲ್ಲಿ ಒಂದು ಸಂಶಯಗಳು ಮೂಡ್ತಾ ಇದೆ. ಆಡಳಿತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಥವಾ ಜಿಹಾದಿ ಸರ್ಕಾರ ಇದೆಯೋ ಅನ್ನುವಂಥ ಸಂಶಯಗಳು ಕಾಡ್ತಾ ಇದ್ದಾವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಈ ರಾಜ್ಯದಲ್ಲಿ ಹಿಂದೂ ವಿರೋಧಿ ನೀತಿಗಳು ತಾಳಾಡ್ತಾ ಇದ್ದಾವೆ. ಯಾವ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ತಗೊಂಡಿರುವಂತಹ ತೀರ್ಮಾನಗಳನ್ನ ಕೈಬಿಡುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದ್ಯಾಕೆ ಯಾವ ಈ ರಾಜ್ಯದಲ್ಲಿ ಭಯೋತ್ಪಾದನೆಗಳನ್ನ ಸೃಷ್ಟಿ ಮಾಡತಕ್ಕಂಥ PFI ಅಂತ ಸಂಘಟನೆಗಳಿಗೆ ಕೇಸನ್ನು ಹಾಕಿ ಆ ಕಾರ್ಯಕರ್ತರನ್ನ ಬಂಧನ ಮಾಡಿದ್ರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆ ಭಯೋತ್ಪಾದಕರನ್ನ ಬಿಡುವಂತ ಕೆಲಸವನ್ನು ಮಾಡ್ತಾ ಇದೆ. ಭಯೋತ್ಪಾದಕರ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತು ಸಿದ್ದರಾಮಯ್ಯ ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ. ರಾಷ್ಟ್ರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾ ಇದ್ದಾರೆ. ಮೊನ್ನೆಯಿಂದ ಈ ರಾಜ್ಯದಲ್ಲಿ ಒಂದ್ಸಾರಿ ಘಟನೆಗಳನ್ನು ನೋಡಿ ಸರ್ವವನ್ನು ಪರಿತ್ಯಾಗ ಮಾಡಿರ್ತಕ್ಕಂತಹ ಮಹಾಮುನಿಗಳ ಹತ್ಯೆ ಆಗುತ್ತೆ. ಬೆಳಗಾವಿಯಲ್ಲಿ ಕೂಲಿ ನಾಲಿಗಾಗಿ ಬದುಕುವುದಕ್ಕೋಸ್ಕರ ಬಂದಿರತಕ್ಕಂಥ ಮಂಗಳೂರಿನಲ್ಲಿ ಒಬ್ಬ ದಾರಿಯಲ್ಲಿ ಕೂಲಿ ಕಾರ್ಮಿಕನ ಹತ್ಯೆ ಆಗುತ್ತೆ. ಕಳೆದ 2 ತಿಂಗಳಲ್ಲಿ 10 ಹತ್ಯೆಗಳು ಈ ರಾಜ್ಯದಲ್ಲಿ ನಡೆದಿದ್ದಾವೆ. ಹೇಳಿದ್ರೆ ಈ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆಗಳನ್ನು ಕಾಪಾಡುವಲ್ಲಿ ಈ ಸರ್ಕಾರ ವಿಫಲ ಆಗ್ತಾ ಇದೆ. ಕೇವಲ ಮುಖ್ಯಮಂತ್ರಿ ವಿಫಲ ಅಲ್ಲ, ಈ ರಾಜ್ಯದ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಹಾಗಾಗಿ ಉಡುಪಿಯಲ್ಲಿ ನಡೆದಿರತಕ್ಕಂಥ ದೊಡ್ಡವಾಗಿರ್ತಕ್ಕಂಥ ಘಟನೆ, ಉಡುಪಿ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಸಣ್ಣ ಘಟನೆ ಅಲ್ಲ.
ಇಲ್ಲಿರ್ತಕ್ಕಂಥವ್ರು ಹೆಚ್ಚಿನವರು ಕೇರಳ ಫೈಲ್ಸ್ ಸಿನಿಮಾ ನೋಡಿದ್ದೀರಿ ಅಂತ ತಿಳ್ಕೊಳ್ಳೋದು. ನಾನು ಸಿದ್ದರಾಮಣ್ಣ ಮತ್ತು ಪರಮೇಶ್ವರಿಗೆ ಆಗ್ರಹ ಮಾಡ್ತೇನೆ, ನೀವು ಒಂದು ಬಾರಿ ಕೇರಳ ಫೈಲ್ಸ್ ಸಿನಿಮಾ ನೋಡಿ. ಆ ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ ನಡೆದಿರುವಂತದ್ದು. ಕೇರಳ ಫೈಲ್ಸ್ ಸಿನಿಮಾದ ಘಟನೆ ಉಡುಪಿಯಲ್ಲಿ ನಡೆದಿದೆ. ಈ ರಾಜ್ಯದ ಗೌರವಾನ್ವಿತವಾಗಿರ್ತಕ್ಕಂಥ ಗೃಹ ಸಚಿವರು ಹೇಳ್ತಾ ಇರೋದು ಮಕ್ಕಳಾಟ. ಸ್ವಾಮಿ, ಆ ಕಾಲೇಜಿನ ವಿದ್ಯಾರ್ಥಿನಿಯರು ಹೇಳ್ತಾರೆ ಇದು ಒಂದು ದಿನದ ಘಟನೆ ಅಲ್ಲ, ಕಳೆದ 6-7 ಬಾರಿ ಆ ಕಾಲೇಜಿನಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಶೌಚಾಲಯಕ್ಕೆ ಹೋಗಿರ್ತಕ್ಕಂಥ ಹಿಂದೂ ತರುಣಿಯರ ವಿಡಿಯೋಗಳನ್ನು ತೆಗೆಯುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ. ಮಾಡಿದವರು ಕೇರಳದ ತರುಣಿಯರು. ಅದನ್ನ ಬೇರೆ ಮತಾಂಧ ವ್ಯಕ್ತಿಗಳಿಗೆ ಕಳಿಸಿರ್ತಕ್ಕಂಥದ್ದಕ್ಕೆ ಉದಾಹರಣೆಗಳಿದ್ದಾವೆ. ಆ ಘಟನೆಯನ್ನು ಹಿಡಿದು ಪೊಲೀಸರಿಗೆ ಕೊಟ್ಟರೆ ಆ ತನಿಖೆಯನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗಿದೆ. ಇವತ್ತು ಪೊಲೀಸ್ ಇಲಾಖೆಯನ್ನ ಕೈಕಟ್ಟಿ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದೊಂದು ಷಡ್ಯಂತ್ರದ ಸರ್ಕಾರ, ನಿರ್ವೀರ್ಯ ಸರ್ಕಾರ. ನಾವು ಹೇಳ್ತೇವೆ ನಮ್ಮ ತಾಕತ್ತು ನೋಡಿ. ನಮ್ಮ ಸರ್ಕಾರ ಇಲ್ಲಿದ್ದಾಗ NIA ತರಿಸಿದ್ದೆವು. 400 ಜನ PFI ಭಯೋತ್ಪಾದನೆಯ ತಂಡಗಳನ್ನ ಜೈಲಿಗೆ ಹಾಕುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದೆ. ಇದು ಮುಖ್ಯಮಂತ್ರಿಗಳ ಕೆಲಸ. ಹರ್ಷನ ಹತ್ಯೆ ಆಯಿತು. ಹರ್ಷನ ಹತ್ಯೆ ಆದಾಗ ಅವರನ್ನು ಬಂಧನ ಮಾಡತಕ್ಕಂಥ ಕೆಲಸಗಾರಗಳಾಯಿತು. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆಯಿತು. ಪ್ರವೀಣ್ ನೆಟ್ಟಾರ್ನ ಹತ್ಯೆ ಹಿಂದೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನ ಜೈಲಿಗೆ ಹತ್ತುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದೆ. ನೀವು ಈ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರ ಮಾನಹಾರ ಮಾಡತಕ್ಕಂಥ ಕೆಲಸಗಳು ನಡೆದಾಗ ಕೈಕಟ್ಟಿ ಕೂತ್ಕೊಳ್ತೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ಇವತ್ತು ಈ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 24 ಹಿಂದೂಗಳ ಹತ್ಯೆ ಆಯಿತು. ಮನೆಗಳಲ್ಲಿ ಇರತಕ್ಕಂಥ ಗೋಗಳ ಹತ್ಯೆಗಳು ನಡೀತು. ನಿರಂತರವಾಗಿರ್ತಕ್ಕಂಥ ಗೋಹಂತಕರ ಅಟ್ಟಹಾಸಗಳು ಜಾಸ್ತಿ ಆಯಿತು. ಆ ಕಾಲಘಟ್ಟದಲ್ಲಿ 2,000 ಜನ PFI ಯಲ್ಲಿ ಬಂಧನದಲ್ಲಿರ್ತಕ್ಕಂಥ ಆರೋಪಿಗಳನ್ನು ಬಿಡತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿದರು. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ಣವಾಗಿರ್ತಕ್ಕಂಥ ಜಿಹಾದಿಗಳ ಜೊತೆ ಸಿದ್ದರಾಮಯ್ಯ ಕೈ ಜೋಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೈ ಜೋಡಿಸಿದೆ. ಅದರ ಪರಿಣಾಮವಾಗಿ ಉಡುಪಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಮುಚ್ಚಿ ಹಾಕುವಂತ ಪ್ರಯತ್ನಗಳಾಯಿತು. ಸ್ವಾಮಿ, ನಾವೇನು ಹೇಳ್ಕೊಂಡು ಬಂದಿದ್ದೀವೋ, ನಮ್ಮ ವಿರೋಧ ಪಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ಮಾಡ್ತೀವಿ. ನಮ್ಮ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನು ತಂದಿದೆ. ಮತಾಂತರ ನಿಷೇಧ ಆಗಬೇಕು. ಈ ರಾಜ್ಯದ ಜನರ ಭಾವನೆ ಮತಾಂತರ ನಿಷೇಧ ಕಾಯ್ದೆಯನ್ನು ನಮ್ಮ ಸರ್ಕಾರ ತಂದಿತ್ತು. ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಹೋರಾಟಗಾರರ ಸಾವರ್ಕರ್ ಅಂತ ಹೆಸರುಗಳನ್ನು ಹಾಕಿದ್ರೆ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಗೋಹತ್ಯೆ ನಿಷೇಧವನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ, ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ತೆಗಿತೀವಿ ಹೇಳ್ತಾರೆ. ಇವತ್ತು ಪಠ್ಯ ಪುಸ್ತಕದಲ್ಲಿ ಸಾವರ್ಕರ್ ಅಂತ ಹೋರಾಟಗಾರರ ಹೆಸರುಗಳನ್ನು ತೆಗಿತಾ ಇದ್ದಾರೆ. ಈ ಪಾರ್ಟಿ ಕಾಂಗ್ರೆಸ್ ಇವತ್ತು ರಾಷ್ಟ್ರ ವಿರೋಧಿ ಕಾಂಗ್ರೆಸ್ ಆಗಿದೆ. ಸರ್ಕಾರ ರಾಷ್ಟ್ರ ವಿರೋಧಿ ಸರ್ಕಾರ ಆಗಿದೆ. ಇವತ್ತು ರಾಷ್ಟ್ರದ ಕಾರಣಕ್ಕೋಸ್ಕರ ಹೋರಾಟ ಮಾಡಿದವರನ್ನು ಜೈಲಿಗೆ ಹಾಕ್ತಾ ಇದ್ದೀರಿ. ನಮ್ಮ ಒಬ್ಬಳು ಯುವ ಕಾರ್ಯಕರ್ತೆ ಉಡುಪಿಯ ಟ್ವೀಟ್ ಮಾಡ್ತಾಳೆ, ಇವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಿಹಾದಿಗಳನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಡಿಯೋ ಮಾಡಿದವರನ್ನ ಜೈಲಿಗೆ ಹಾಕುವಂತ ತಾಕತ್ತಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹತ್ಯೆ ಮಾಡಿದ ಹಂತಕರನ್ನ ಜೈಲಿಗೆ ಹಾಕುವ ತಾಕತ್ತಿಲ್ಲ. ಆದರೆ ಟ್ವೀಟ್ ಮಾಡಿರ್ತಕ್ಕಂಥ ರಾಷ್ಟ್ರಭಕ್ತಿಯನ್ನು ಜೈಲಿಗೆ ಹಟ್ಟುವಂತ ಸರ್ಕಾರ ಇದಾಗಿದೆ. ಅವಳನ್ನು ಜೈಲಿಗೆ ಹಟ್ತಾರೆ, ತಾಯಿಯನ್ನು ಜೈಲಿಗೆ ಹಾಕುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಪರಮೇಶ್ವರ್ ಅವರಿಗೆ ಇದು ಮಕ್ಕಳಾಟ ಅಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಸರಿಯಾವಲೋಕನ ಮಾಡಿ ನಾವಿವತ್ತು ಆಗ್ರಹ ಮಾಡ್ತೀವಿ. ಹೀಗೆ ಇವತ್ತು ಇಡೀ ರಾಜ್ಯದಲ್ಲಿ ಜನರಲ್ಲಿ ಭಯ ಪ್ರಾರಂಭ ಆಗಿದೆ. ಮುಂದಿನ ದಿನಗಳ ನಡವಳಿಕೆಗಳನ್ನ ಭಯ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದಲ್ಲಿ ಮೆರವಣಿಗೆಗಳಾಯಿತು, ವಿಜಯೋತ್ಸವಗಳಾಯಿತು. ಬೆಳಗಾಂನಲ್ಲಿ ಆ ವಿಜಯೋತ್ಸವದಲ್ಲಿ ಬಂದ ಘೋಷಣೆ ಏನು? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ರು, ಪಾಕಿಸ್ತಾನದ ಧ್ವಜ ಹಾರಿಸಿದ್ರು. ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ನ ಮೆರವಣಿಗೆ ಆಯಿತು. ಆ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹಾಕಿದ್ರು.
ಆದರೆ ಇವತ್ತಿನವರೆಗೆ ಆ ರಾಷ್ಟ್ರ ವಿರೋಧಿಗಳನ್ನ ಬಂಧನ ಮಾಡತಕ್ಕಂಥ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ, ಪರಮೇಶ್ವರಿಗಿಲ್ಲ, ಸಿದ್ದರಾಮಣ್ಣನಿಗಿಲ್ಲ. ನಾನು ಸಿದ್ದರಾಮಣ್ಣನಿಗೆ ಸವಾಲು ಹಾಕ್ತೇನೆ, ನಿಮಗೆ ತಾಕತ್ತಿದ್ರೆ ಆ ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿದವರನ್ನ ಜೈಲಿಗೆ ಹಾಕಿ. ಇಲ್ಲ ಅಂತ ಆದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಒಪ್ಕೊಳ್ಳಿ, ಕಾಂಗ್ರೆಸ್ ಇವತ್ತು ಏನ್ ಮಾಡಬೇಕಿತ್ತು? ರಾಷ್ಟ್ರ ವಿರೋಧಿಗಳಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಕಾಂಗ್ರೆಸ್ನ ಬೆಂಬಲದಿಂದ ಇವತ್ತು ಜಿಹಾದಿ ಶಕ್ತಿಗಳು ಎದ್ದು ನಿಲ್ತಾ ಇದ್ದಾವೆ, ಭಯೋತ್ಪಾದನಾ ಶಕ್ತಿಗಳು ಎದ್ದು ನಿಲ್ತಾ ಇದ್ದಾವೆ. ನಾನು DK ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡ್ತೇನೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಯ್ತು. ಆ ಬ್ಲಾಸ್ಟ್ ಆದಾಗ ಏನ್ ಹೇಳಿದ್ರಿ ನೀವು? ಅವರು ಭಯೋತ್ಪಾದಕರು ಅಂತ ಯಾಕೆ ಹೇಳ್ತೀರಿ? ನಮ್ಮ ಬ್ರದರ್ಸ್ ಕರೆದ್ರಿ. ಇವತ್ತು DK ಶಿವಕುಮಾರ್ ಅವರಿಗೆ ಹೇಳ್ತೇನೆ, ಇವತ್ತು ನ್ಯಾಯಾಲಯ NIA ಹೇಳಿದೆ ಅವರು ಭಯೋತ್ಪಾದಕರು ಅಂತ. ಭಾರತೀಯ ಜನತಾ ಪಾರ್ಟಿ ಹೇಳಿದ್ದಲ್ಲ, ಭಾರತೀಯ ಜನತಾ ಸರ್ಕಾರ ಹೇಳಿದ್ದಲ್ಲ, ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ. ತನಿಖೆಯ ಫಲಿತಾಂಶ ಬಂದಿದೆ, ಅವರು ಭಯೋತ್ಪಾದಕರು. DK ಶಿವಕುಮಾರ್ ಅಲ್ಲಿ ಕೇಳ್ತೀನಿ, ನಿಮ್ಮ ಬ್ರದರ್ಸ್ ಭಯೋತ್ಪಾದಕರ? ಹಾಗಾಗಿ ಹೇಳಿದಾಗ ಇದನ್ನು ಗಂಭೀರವಾಗಿ ತಗೋಬೇಕು. ಉಡುಪಿಯ ಘಟನೆಯನ್ನ ಮಕ್ಕಳಾಟ ಅಂತ ತಗೋಬೇಡಿ. ಇವತ್ತು ಎಲ್ಲಿವರೆಗೆ ದ್ವೇಷದ ರಾಜಕಾರಣ? ಉಮಾನಾಥ್ ಕೋಟ್ಯಾನಿ ಈಗ ಒಂದು ಕಥೆ ಹೇಳಿದ್ರು. ಅವ್ರ ಕ್ಷೇತ್ರದಲ್ಲಿ ಒಂದು ಪಂಚಾಯತ್ ಕಟ್ಟಡ ಇವತ್ತು ಉದ್ಘಾಟನೆ. ಆ ಪಂಚಾಯತ್ ಕಟ್ಟಡ ಉದ್ಘಾಟನೆಗೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕರೆದಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರನ್ನು ಕರಿಬೇಕೋ ಎಲ್ಲರನ್ನು ಕರೆದಿದ್ದಾರೆ. ಆದರೆ ನಿನ್ನ ಪ್ರಿಯಾಂಕ್ ಖರ್ಗೆ ಫೋನ್ ಮಾಡಿ ಹೇಳ್ತಾರೆ, ಅದನ್ನು ಮಾಡುವಾಗ ನನ್ನ ಹೆಸರಿಲ್ಲ. ಸ್ವಾಮಿ, ಪ್ರೋಟೋಕಾಲಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ರೆ ಸಾಕು. ಪ್ರೋಟೋಕಾಲ್ ಪ್ರಕಾರ ಏನೇನಿರಬೇಕು DC ಆಫೀಸಿಂದ ಕೊಟ್ಟಿರುವ ನಿಮ್ಮ ಪ್ರೋಟೋಕಾಲ್ ಇಲಾಖೆ ಕೊಟ್ಟಿರುವಂತದ್ದು. ಇವತ್ತು ಆ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಮಾತ್ರ ಅಲ್ಲ, EO ಮತ್ತು PDO ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಂತಹ ದ್ವೇಷಪೂರಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ಲಿಕ್ಕೆ ಅದು ನಾಲಾಯಕ ಆಗಿರ್ತಕ್ಕಂಥ ಪಾರ್ಟಿ ಇವತ್ತು ಕಾಂಗ್ರೆಸ್. ನಾಲಾಯಕ ಆಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ರಾಜಕಾರಣ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಘಟನೆಯನ್ನು ನಾವು ಹೋರಾಟವನ್ನು ಮಾಡ್ತೀವಿ. ನಾನು ಉಮಾನಾಥ್ ಕೋಟ್ಯಾನ್ ಹೇಳ್ತೇವೆ, ನಮ್ಮ ಎಲ್ಲ ಶಾಸಕರು ನಿಮ್ಮ ಜೊತೆ ಇದ್ದಾರೆ. ನೀವು ಹೋಗಿ ಉದ್ಘಾಟನೆ ಮಾಡಿ ತಾಕತ್ತಿದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡಿ ನೋಡ್ತೀವಿ ನಾವು. ಸರ್, ನಿಮ್ಮನ್ನು ಮುಟ್ಟಿ ನೋಡ್ತೇವೆ. ಯಾವ ಅಧಿಕಾರಿಯೂ ಬೇಡ, MLA ಹಕ್ಕದು. ಉದ್ಘಾಟನೆ ಮಾಡಿ. ಕಾಂಗ್ರೆಸ್ ಇಂತಹ ಹೀನ ರಾಜಕಾರಣವನ್ನು ಮಾಡ್ತಾ ಇದೆ. ಒಂದು ಕಡೆಯಿಂದ ಹಿಂದೂ ಸಮಾಜವನ್ನು ಧಮನಿಸುವಂತ ನೀತಿ ಕಾಂಗ್ರೆಸ್ ಇತ್ತು. ಹಿಂದೂ ಸಮಾಜಕ್ಕೆ ಅಪಮಾನ ಮಾಡತಕ್ಕಂಥ ಕೆಲಸ ಈ ಕಾಂಗ್ರೆಸ್ ಇತ್ತು. ಹಿಂದೂ ಸಮಾಜದ ಶಕ್ತಿ ಕೇಂದ್ರಗಳನ್ನು ಮುಗಿಸುವಂತ ಪ್ರಯತ್ನ ಕಾಂಗ್ರೆಸ್ ಇತ್ತು. ಗೋ ಹಂತಕರಿಗೆ ಬೆಂಗಾವಲಾಗಿ ನಿಲ್ಲತಕ್ಕಂಥ ಮಾನಸಿಕತೆ ಕಾಂಗ್ರೆಸ್ ಇತ್ತು. ಹಾಗಾಗಿ ಹೇಳ್ತಾನೆ, ಈ ಹಿಂದೂ ವಿರೋಧಿ ನೀತಿಯನ್ನು ನಾವು ಸಹಿಸೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಮತಕ್ಕೆ ಮಾತ್ರ ಇಲ್ಲ, ಹಿಂದೂ ಸಮಾಜದ ಸರ್ವಾಂಗೀಣ ರಕ್ಷಣೆ ನಮ್ಮ ಜವಾಬ್ದಾರಿ. ಹಿಂದೂ ಸಮಾಜ ರಕ್ಷಣೆಗೋಸ್ಕರ ನಾವು ಹೋರಾಡ್ತೀವಿ. ಹಿಂದೂ ಸಮಾಜ ಸಂರಕ್ಷಣೆ ಮಾಡ್ತೀವಿ. ನಾವು ಸಹ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರಬೇಕು. ಈ ದೇಶದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ. ಯೋಚನೆ ಮಾಡಿ ಸಿದ್ದರಾಮಣ್ಣವರೇ, ನಮ್ಮ ಸರ್ಕಾರ ಇದ್ದಾಗ ಪದ್ಮಶ್ರೀ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದೀವಿ ಗೊತ್ತಾ? ರಾಷ್ಟ್ರಭಕ್ತ ಹಾಜಬ್ಬನಿಗೆ ಕೊಟ್ಟಿದ್ದೀವಿ. ರಾಷ್ಟ್ರಭಕ್ತ ಹಾಜಬ್ಬನಿಗೆ. ಹಾಗಾಗಿ ನಮ್ದು ಯಾವುದೋ ಒಂದು ಧರ್ಮದ ವಿರುದ್ಧ ಹೋರಾಟ ಅಲ್ಲ, ಯಾವುದೋ ಮತದ ವಿರುದ್ಧ ಹೋರಾಟ ಅಲ್ಲ. ಜಿಹಾದಿ ಮಾನಸಿಕತೆಯ ವಿರುದ್ಧ ಹೋರಾಟ, ಭಯೋತ್ಪಾದನೆ ವಿರುದ್ಧ ಹೋರಾಟ, ರಾಷ್ಟ್ರ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಟ. ಹಾಗಾಗಿ ನಮ್ದು ಪ್ರಶ್ನೆ ಇದೆ, ಸಿದ್ದರಾಮಣ್ಣವರೇ, ನೀವು ರಾಷ್ಟ್ರ ವಿರೋಧಿಗಳ ಜೊತೆ ಇರ್ತೀರಾ, ರಾಷ್ಟ್ರಭಕ್ತರ ಜೊತೆ ಇರ್ತೀರಾ, ಭಯೋತ್ಪಾದಕರ ಜೊತೆ ಇರ್ತೀರಾ, ಭಯೋತ್ಪಾದಕರ ವಿರುದ್ಧ ಇರ್ತೀರಾ, ಜಿಹಾದಿ ಮಾನಸಿಕತೆಯ ಜೊತೆ ಇರ್ತೀರಾ, ಅಲ್ವಾ ಈ ಶಾಂತಿ ಸುವ್ಯವಸ್ಥಿತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆ ಆಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಮುಂದಿರ್ತೀವಿ. ಆದರೆ ಈ ರೀತಿಯ ಘಟನೆಗಳು ನಾವು ಸಹಿಸೋದಿಲ್ಲ. ಉಡುಪಿಯಲ್ಲಿ ಆಗಿರುವಂಥ ಘಟನೆಯನ್ನು ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಬೇಕು. ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಯಾರು ಕೇಸ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡುವುದಲ್ಲ. ಈ ಸರ್ಕಾರ ಪ್ರಜಾಪ್ರಭುತ್ವದ ಆಧಾರದ ನಡೆದಿದ್ರೆ ಯಾರ್ಯಾರು ಈ ಘಟನೆ ಹಿಂದೆ ಇದ್ದಾರೆ ಅವರನ್ನು ಬಂಧಿಸಬೇಕು. ನಮ್ಗೆ ಗೊತ್ತಿದೆ ಈ ಘಟನೆ ಕೇವಲ 3 ತರುಣಿಯರಿಂದ ಆಗಿಲ್ಲ. ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ಹಿಜಾಬ್ ಘಟನೆ ರಾಷ್ಟ್ರೀಯ ಚರ್ಚೆ ಆಗಿತ್ತು.
ಈ ಘಟನೆ ಹಿಂದೆ PFIನ ಕೈವಾಡ ಇದೆ. ಈ ಘಟನೆ ಹಿಂದೆ ಕೇರಳದ ಜಿಹಾದಿ ಮಾನಸಿಕತೆಗಳಿದ್ದಾವೆ. ಈ ಘಟನೆ ಹಿಂದೆ ಯಾರ್ಯಾರಿದ್ದಾರೋ ಅವರೆಲ್ಲರ ಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಿ ಬಹಿರಂಗಪಡಿಸಿ ಅಂತ ಹೇಳುವಂತ ಆಗ್ರಹವನ್ನು ಮುಖ್ಯಮಂತ್ರಿಗಳ ಮುಖಾಂತರ ಮಾಡ್ತೇವೆ. ಹಾಗಾಗಿ ಪೂರ್ಣವಾಗಿರ್ತಕ್ಕಂಥ ತನಿಖೆಯವರೆಗೆ ಭಾರತೀಯ ಜನತಾ ಪಾರ್ಟಿ ವಿರಮಿಸೋದಿಲ್ಲ. ಈ ರಾಜ್ಯದಲ್ಲಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಆಗುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ ಆಗ್ರಹ ಮಾಡ್ತೀವಿ, ಇದನ್ನು ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ. ಭಾರತೀಯ ಜನತಾ ಪಾರ್ಟಿ ನೀವು ನ್ಯಾಯ ಕೊಟ್ಟಿರಿ, ಇವತ್ತು ಉಡುಪಿಗೆ ಬರ್ತೀರಿ, ಮಂಗಳೂರಿಗೆ ನಾಳೆ ಬರ್ತೀರಿ. ನೀವು ಮಂಗಳೂರು ಉಡುಪಿ ವೀಕ್ಷಣೆ ಮಾಡಿದ್ರೆ ಸಾಲದು, ಈ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆಗೆ ಕೊಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಬೇಕು. ಇದರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಇದರ ಹಿಂದೆ ಇರ್ತಕ್ಕಂಥ ಎಲ್ಲ ಶಕ್ತಿಗಳನ್ನ ಕಟ್ಟಿ ಹಾಕುವಂತ ಪ್ರಯತ್ನಗಳನ್ನ ಈ ಸರ್ಕಾರ ಮಾಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸುತ್ತೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧಿಕ್ಕಾರ, ಧಿಕ್ಕಾರ ಸಿದ್ದರಾಮಯ್ಯನಿಗೆ, ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಲವ್ ಜಿಹಾದ್ ಹೆಚ್ಚಾಯ್ತು, ಮತಾಂತರ ಹೆಚ್ಚಾಯ್ತು, ಭ್ರಷ್ಟಾಚಾರ ಹೆಚ್ಚಾಯ್ತು. ಧಿಕ್ಕಾರ, 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 ಧಿಕ್ಕಾರ. ಉಚಿತ ಖಚಿತ ಬಂಡೇರ, ಕರೆಂಟ್ ಬಿಲ್ KC ರೆಡ್ಡಿ ಅವರಿಂದ ಆರಂಭವಾಗಿ ಸಿದ್ದರಾಮಯ್ಯನವರೆಗೆ ನನಗೆ ನೆನಪಿರುವಂತೆ ಸುಮಾರು 22 ಜನ ಮುಖ್ಯಮಂತ್ರಿಗಳಿದ್ದಾರೆ ಅಂತ ನಾನು ಭಾವಿಸಿದ್ದೆ, ಆಗಿ ಹೋಗಿದ್ದಾರೆ ಅಂತೇಳಿ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಭಯೋತ್ಪಾದನೆಗೆ ಬೆಂಬಲ ಕೊಡುವಂತ ಯಾರಾದರೂ ಒಬ್ಬರೇ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂತ ಮಾತುಗಳನ್ನು ಹೇಳಬೇಕಾದಂತ ಅನಿವಾರ್ಯತೆ ಬಂದಿದೆ ನಮಗೆ. ಸರ್ಕಾರ ಕರ್ನಾಟಕದಲ್ಲಿ ಎಲ್ಲಿದೆ ಅನ್ನುವಂತ ಚರ್ಚೆ ಬರುತ್ತೆ. ಸರ್ಕಾರ ಕರ್ನಾಟಕದಲ್ಲಿ ಎಲ್ಲಿದೆ? ನಾವು ಕೇಳಿದೆವು ಸದನದಲ್ಲಿ, ನೀವು ಯಾವ ಟೋಪಿ ಹಾಕೊಂಡ್ರು ಖುಷಿ ಪಡೋರು ನಾವು. ಪ್ರಜಾಪ್ರಭುತ್ವದಲ್ಲಿ ಹಿಂದೂ ಇರಲಿ, ಜೈನ ಇರಲಿ, ಕ್ರೈಸ್ತ ಇರಲಿ, ಬೌದ್ಧ ಇರಲಿ, ಪಾರ್ಸಿ ಇರಲಿ, ಯಾರು ಬೇಕಾದ್ರೆ ಧರ್ಮದ ಬಗ್ಗೆ ನೀವು ಗೌರವಗಳನ್ನು ಕೊಡಿ, ಯಾವ ಟೋಪಿ ಹಾಕೊಂಡ್ರು ಖುಷಿ ಪಡೋಣ. ಆದರೆ ಕೇಸರಿ ಟೋಪಿಯನ್ನ ಯಾಕೆ ಬೇಡ ಅಂತೀರಿ ನೀವು ಅಂತ ಕೇಳಿದೆವು ನಾವು. ಸಿದ್ದರಾಮಯ್ಯನವ್ರಿಗೆ ಕೇಳಿದ್ವಿ, ಯಾವ ಟೋಪಿ ಬೇಕಾದ್ರೆ ಹಾಕೊಳ್ಳಿ, ನಿಮ್ಮ ಹಕ್ಕು, ನೀವು ಗೌರವ ಕೊಡೋಣ. ಆದ್ರೆ ಕೇಸರಿ ಟೋಪಿ ತರ್ತಾನೆ ನಿಮ್ಮ ಕಾರ್ಯಕರ್ತ ಒಬ್ಬ, ಆಗೋದಿಲ್ಲ ಅಂತೇಳಿ ನೀವು ನಿರ್ಲಕ್ಷ್ಯ ಮಾಡ್ತೀರಿ. ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಎಲ್ಲರೂ ಸಮಾನರು, ಹಿಂದೂಗಳು ಮಾತ್ರ ಕಡಿಮೆ ಸಮಾನರು ಅಂತೀರಾ? ಎಲ್ಲರೂ ಸಮಾನರು ಅಂತ ಹೇಳಬೇಕಾದಂತ ಮುಖ್ಯಮಂತ್ರಿ ಎಲ್ಲರೂ ಸಮಾನರು, ಆದರೆ ಕರ್ನಾಟಕದಲ್ಲಿ ಹಿಂದೂಗಳು ಮಾತ್ರ ಕಡಿಮೆ ಸಮಾನರು ಅನ್ನುವಂಥ ಭಾವನೆ ನಿಮಗಿದೆ ಅಂತೇಳಿ ಮುಖ್ಯಮಂತ್ರಿಗೆ ಎದುರೇ ಪ್ರಶ್ನೆ ಮಾಡಬೇಕಾದಂಥ ಅನಿವಾರ್ಯತೆ ನಮಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಉಡುಪಿಯಲ್ಲಿ ಆಗಿರುವಂಥ ಘಟನೆ ಕೂಡ ಅದೇ. ಉಡುಪಿಯಲ್ಲಿ ಶೌಚಾಲಯದಲ್ಲಿ ಮೊಬೈಲ್ ಫೋನ್ ಮೂಲಕ ಚಿತ್ರೀಕರಣ ಮಾಡಿರುವಂಥದ್ದು ಕೇವಲ ಒಂದು ಘಟನೆ ಅಲ್ಲ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ. ಅಲ್ಲಿರುವಂತಹ ಶಾಲೆ ಹೆಣ್ಮಕ್ಳು ಬಂದು ಹೇಳ್ತಾ ಇದ್ದಾರೆ, 6-7 ತಿಂಗಳಿಂದ ಇಂಥ ಘಟನೆಗಳು ನಡೀತಾ ಇದೆ. ಅನೇಕರು ಆತಂಕಿತರಾಗಿ ಶಾಲೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜಾಗೃತಿ ನಾವು ಮಾಡ್ಕೊಳ್ತಾ ಇದ್ದೆವು. ಮೊನ್ನೆ ಮಾತ್ರ ನಾವು ಹೇಳಿದಾಗ ಆಡಳಿತ ಮಂಡಳಿ ಅದರ ಬಗ್ಗೆ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡಿತ್ತು ಅಂತ ಹೇಳ್ತಾರೆ. ನಾನು ಎಣಿಸ್ಕೊಂಡಿದ್ದೆ, ಬಹುತೇಕ ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಧರ್ಮದವರು ಒಂದೇ ಅಂತ ತಿಳ್ಕೊಂಡಿರುವಂತಹ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ತಕ್ಷಣ ಇದನ್ನು ತನಿಖೆ ಮಾಡಿ ಆರೋಪಿಗಳನ್ನ ಬಂಧನೆ ಮಾಡಿ ಕೂಲಂಕುಷವಾದಂತಹ ತನಿಖೆ ಮಾಡುವುದರ ಮೂಲಕ ಆ ಹೆಣ್ಮಕ್ಕಳಿಗೆ ಮತ್ತು ಇಡೀ ಸಮಾಜಕ್ಕೆ, ಹೆಣ್ಣು ಕುಲಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಾನು ಭಾವಿಸಿದ್ರೆ, ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಹೇಳಿದ್ರು, ಇದೊಂದು ತಮಾಷೆಗಾಗಿ ಮಾಡಿದ್ದಾರೆ. ತಮಾಷೆಗಾಗಿ, ತನಿಖೆಯಿಂದ ತಮಾಷೆ. ಯಾರೋ ಒಬ್ಬ ಹೆಣ್ಮಗಳು ಟ್ವೀಟ್ ಮಾಡ್ತಾರೆ, ನಿಮ್ಮ ಕುಟುಂಬದವ್ರಿಗೆ ಇಂಥದ್ದಾದ್ರೆ ನೀವು ಸಹಿಸ್ತೀರಾ ಅಂತೇಳಿ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿಬಿಡ್ತಾರೆ. ಮತ್ತೆ ಯಾರೋ ಸಾಮಂತನು ಅಂತ ಹೆಣ್ಮಕ್ಳು ಟ್ವೀಟ್ ಮಾಡ್ತಾಳೆ, ಇದು ಅನ್ಯಾಯ ಅಂತೇಳಿ ಅವಳು ಮನೆಗೆ ಹೋಗಿ ಗದರಿಸುವಂತ ಕೆಲಸಗಳಾಗುತ್ತೆ. ನಿನ್ನೆ ಸರ್ಕಾರ ಹೇಳುತ್ತೆ, ಬೆಳ್ಳಿಯಪ್ಪ ಅನ್ನುವಂಥ DSP ನಾವು ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ನಾನು ಹೇಳಿದೆ ಸರ್ಕಾರಕ್ಕೆ, ಬೆಳ್ಳಿಯಪ್ಪನ ಬಗ್ಗೆ ಯಾರಿಗೂ ಅನುಮಾನಗಳಿಲ್ಲ, ಇರುವುದು ನಿಮ್ಮ ಮೇಲೆ ಅನುಮಾನ. ಒಬ್ಬ DSP ಮಟ್ಟದ ಅಧಿಕಾರಿಯನ್ನು ನೇಮಕ ಮಾಡಿ ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿ ಕರೆದು ಸರ್ಕಾರಕ್ಕೆ ಬೇಕಾದ ರೀತಿ ವರದಿ ಕೊಡಪ್ಪ ಅಂತ ಹೇಳಿದ್ರೆ ಅದನ್ನು ವಿರೋಧಿಸುವ ಧೈರ್ಯ ಇರುವಂತಹ ಪೊಲೀಸ್ ಅಧಿಕಾರಿಯನ್ನು ತೋರಿಸಿ. ಎಲ್ಲಿವರೆಗೆ ಬಂತು? ಮೀಡಿಯಾದಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಇದು ಇವತ್ತು ನಿನ್ನೆಲ್ಲ 6 ತಿಂಗಳು 1 ವರ್ಷದಿಂದ ಆಗ್ತಾ ಇದೆ ಅಂತ ಹೇಳಿದಾಗ ಅವಳಿಗೆ ಬೆದರಿಕೆ ಕಾಲಗಳು ಬರುತ್ತೆ. ಮತ್ತೊಬ್ಬ ಹೆಣ್ಮಗಳು ಹೇಳ್ತಾಳೆ, ಸತ್ಯ ಹೇಳಬೇಕು ಅಂತಿದೆ ನನಗೇನಾದ್ರೂ ಗನ್ಮೇನ್ ಕೊಡ್ತೀರಾ ನೀವು ಅಂತ ಬಹಿರಂಗವಾಗಿ ಹೇಳುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿರುವಾಗ ಸಾಮಾನ್ಯ ಜನರ ಬದುಕಿಗೆ ಅರ್ಥ ಏನಾಗಿದೆ? ಎಲ್ಲ ವಿಚಾರಗಳನ್ನು ಹೇಳಬೇಕಾದಂತ ಅಗತ್ಯಗಳಿಲ್ಲ.
ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟಿರುವಂತಹ ಒಂದು ಸರ್ಕಾರ, ಈ ರೀತಿ ಅಕ್ಷಮ್ಯ ಅಪರಾಧಗಳಾಗ್ತಿರುವಾಗ ನಿರ್ಲಿಪ್ತತೆಯಿಂದ ಇರುವಂತಹ ಸರ್ಕಾರ. ಇಂತಹ ಸರ್ಕಾರ ಬಹಳ ದಿನ ಬದುಕಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಇಂತಹ ಸರ್ಕಾರ ಬಹಳ ದಿವಸಗಳ ಕಾಲ ಬದುಕಿದ್ದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನಾನು ಸಿದ್ದರಾಮಯ್ಯವರಿಗೆ ವೇದಿಕೆ ಮೂಲಕ ಹೇಳ್ತಾ ಇದ್ದೇನೆ, ನಾಳೆ ಉಡುಪಿಗೆ ಬರ್ತಾ ಇದ್ದೀರಿ, ನೀವು ಮಂಗಳೂರಿಗೆ ಬರ್ತಾ ಇದ್ದೀರಿ, SIT ತನಿಖೆಗೆ ಆದೇಶ ಮಾಡ್ತೇನೆ ಅಂತ ಹೇಳುವಂತ ತಾಕತ್ತಿದ್ರೆ ನಿಮ್ಮನ್ನು ಸ್ವಾಗತ ಮಾಡ್ತೇವೆ. ಅದಲ್ಲದೆ ಇದ್ರೆ ಬೆಂಗಳೂರಿನಲ್ಲಿ ಬಾಂಬ್ ಸಹಿತ, ಪಿಸ್ತೂಲ್ಗಳ ಸಹಿತ, ಮದ್ದು ಗುಂಡುಗಳ ಸಹಿತ ಆರೋಪಗಳು ಸಿಕ್ಕಿ ಬಿದ್ದಾಗ ಉಪಮುಖ್ಯಮಂತ್ರಿ ಹೇಳ್ತಾರೆ, ಅವರೆಲ್ಲ ನಮ್ಮ ಬ್ರದರ್ಸ್, ಅವರು ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಅಣ್ಣ ತಮ್ಮಂದಿರು ಮಾತ್ರ ಬಾಂಬ್ ಹಾಕ್ತಾರೇನು, ಬೇರೆಯವರಿಗೆ ಬದುಕು ಹಕ್ಕಿಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತೆ ನನಗೆ. ಸಿದ್ದರಾಮಯ್ಯನವರ ಕಾರ್ಯಶೈಲಿ, ಅವರ ನಡವಳಿಕೆ, ಅವರ ಚಟುವಟಿಕೆಗಳು, ಅವರ ಮಾತು, ಅವರ ಭಾವನೆಗಳೆಲ್ಲ ಇದೆಯಲ್ಲ, ಭಯೋತ್ಪಾದನೆ ಭಾಗಿಕೊಟ್ಟಿರುವಂತ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮಾತ್ರ ಅನ್ನುವಂಥ ವಾತಾವರಣ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಮ್ಮೆಲ್ಲ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಉಡುಪಿಯಲ್ಲಿ ಹತ್ತಿರುವಂತಹ ಈ ಪ್ರತಿಭಟನೆಯ ಕಿಚ್ಚು ಇವತ್ತು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿ ವ್ಯಾಪಿಸ್ತಾ ಇದೆ. ಜನಸಾಮಾನ್ಯರು, ನಾಗರಿಕರು ನಾಚಿ ತಲೆ ತಗ್ಗಿಸುವಂತ ವಾತಾವರಣ ನಿರ್ಮಾಣ ಆಗಿದೆ. ಹೆಣ್ಣುಮಕ್ಕಳ ಬದುಕಿಗೆ, ಮಕ್ಕಳ ಬದುಕಿಗೆ, ಮನೆಯಿಂದ ಹೊರಗೋದೊಬ್ಬ ಮಗ ನೆಮ್ಮದಿಯಿಂದ ಒಳಗೆ ಬರ್ತಾನೆ ಅಂತ ತಿಳ್ಕೊಳ್ಳಿಕ್ಕಿಲ್ಲದೆ ಸಾಧ್ಯ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಭಾರತೀಯ ಜನತಾ ಪಕ್ಷ ಕೈಗಟ್ಟಿ ಕೂತಿಲ್ಲ. ಗೊತ್ತಿರಲಿ ನಮಗೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ 2 ತಿಂಗಳ ಅವಧಿಯಲ್ಲಿ ಸರ್ಕಾರ ರಾಜ್ಯಾಧ್ಯಕ್ಷರು ಹೇಳಿದಾಗೆ ಮೆರವಣಿಗೆ, ಕಾಂಗ್ರೆಸ್ ಅವರ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಜಯಘೋಷ ಆಗುತ್ತೆ, ಪಾಕಿಸ್ತಾನದ ಬಾವುಟಗಳು ಹಾರಾಟ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಜಾಗೃತಿ ವಹಿಸಬೇಕಾದಂತ ಅನಿವಾರ್ಯತೆ ಇದೆ. ನಾವೆಲ್ಲ ಕಾರ್ಯಕರ್ತರು ಜಾಗೃತಿಯಿಂದ ಒಗ್ಗಟ್ಟಿನಿಂದ ಇರಬೇಕಾದಂತ ಅನಿವಾರ್ಯತೆ ಇದೆ. ನಾನು ತಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಈ ಚಟುವಟಿಕೆ ಎಲ್ಲಿಗೆ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಮನೆ ಅಂಗಳದಲ್ಲಿ ಬಾಂಬ್ ಸ್ಫೋಟ ಆಗುವಂತ ಅಪಾಯಗಳು ಕಂಡು ಬರ್ತಾ ಇದೆ. ಜಿಹಾದಿಗಳು ಎಚ್ಚರದಿಂದ ಕೇಕ್ ಆಗಿ ನಗುವಂತ ವಾತಾವರಣಗಳಿದೆ. ಯಾವುದೊಬ್ಬ ಮೀಡಿಯಾದಲ್ಲಿ ಬಂದೊಬ್ಬ ಹೇಳ್ತಾನೆ ಏನಂತ ಹೇಳಿದ್ರೆ, ಇದು ನಿಮ್ಮ ಸರ್ಕಾರ ಅಲ್ಲ, ನಮ್ಮ ಸರ್ಕಾರ, ಬಾಂಬ್ ಎಲ್ಲಿ ಬೇಕಾದ್ರೂ ಆಗ್ತೇವೆ ಅಂತೇಳಿ, ಎಲ್ಲ ಬೇಕಾದ್ರೂ ಬಾಂಬ್ ಆಗ್ತೇನೆ ಅಂತ ಹೇಳ್ತಾನೆ. ನಮ್ಮ ಸರ್ಕಾರ ಅನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅಖಂಡ ಶ್ರೀನಿವಾಸ ಮೂರ್ತಿ ಅನ್ನುವ ಶಾಸಕರ ಮನೆಗೆ ಬೆಂಕಿ ಕೊಟ್ಟವ್ರನ್ನ ಪರಿಶಿಷ್ಟ ಜಾತಿಯಿಂದ ಮೇಲೆದ್ದು ಬಂದಂತ ಒಬ್ಬ MLA ಅವನ ಮನೆಗೆ ಹೋಗಿ ಬೆಂಕಿ ಕೊಟ್ಟವ್ರನ್ನ ಇವತ್ತು ನಿರಪರಾಧಿಗಳು ಅಂತೇಳಿ ಬಿಡಿ ಅಂತೇಳಿ ಗೃಹ ಮಂತ್ರಿಗಳು ಟಿಪ್ಪಣಿ ಮಾಡುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆದ್ರೆ ಸಮಾಜವನ್ನು ಯಾರು ರಕ್ಷಣೆ ಮಾಡಬೇಕು? ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಜನಾಂಗಗಳೆಲ್ಲ ವಿಫಲ ಆದ್ರೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವವರು ಯಾರು? ಆ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರು ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಶಾಸಕರಿಗೆ, ನಮ್ಮೆಲ್ಲ ಮುಖಂಡರಿಗೆ, ಈ ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಬಂದಿರುವಂಥ ನಮ್ಮೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಹೋರಾಟ ಎಲ್ಲಿಯವರೆಗೆ ಮುಟ್ಟುತ್ತೆ ಅಂತ ಹೇಳಿದ್ರೆ ಸಮಸ್ತ ಜನರಿಗೆ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮುಂದುವರಿಸಬೇಕಾದಂತ ಅನಿವಾರ್ಯತೆ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು ಅಂತ ವಿನಂತಿ ಮಾಡಿ, ಬೋಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಸರ್ಕಾರದ ಏನೊಂದು ಇವರು ತನಿಖೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ, ಕಣ್ಣುಗಟ್ಟಿನ ತನಿಖೆ ಏನಿದೆ ಅದನ್ನು ನಾವು ಅದರ ಮೇಲೆ ನಮಗೆ ವಿಶ್ವಾಸ ಇಲ್ಲ, ಅದರ ಮೇಲೆ ಖಂಡಿತ ವಿಶ್ವಾಸ ಇಲ್ಲ. ಅದಕ್ಕಾಗಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಸರ್ಕಾರದ ಮನಸ್ಥಿತಿಯನ್ನ ಒಂದೊಮ್ಮೆ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಈ ಸರ್ಕಾರ ಯಾರ ಪರ, ಅವರ ಪರ, ಇವರ ಪರ ಇರುವಂತ ಸರ್ಕಾರ ಅಲ್ಲ, ಇದು ಜಿಹಾದಿ ಸರ್ಕಾರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಕಾಂಗ್ರೆಸ್ನ ನೀವು ಹಿಸ್ಟ್ರಿಯನ್ನ ತೆಗೆದು ನೋಡಿ, ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯ ಯಾವ್ಯಾವ ಶಬ್ದಗಳನ್ನ ಅವರು ಇಷ್ಟು ತನಕ ಹೇಳಿದ್ದಾರೆ ಒಂದ್ಸತಿ ತೆಗೆದು ನೋಡಿ. ಹಿಂದೂಗಳಿಗೆ ಆವಾಗಾದ್ರೂ ಬುದ್ಧಿ ಬರ್ತದೋ ಅನ್ನುವಂತ ಒಂದು ಯೋಚನೆ ನಮ್ಮಲ್ಲಿ ಮೂಡಿಬರಬೇಕು. ಭಾರತ್ ಜೋಡೋ ಎನ್ನುವಂತ ಯಾತ್ರೆಯನ್ನ ಈ ಪಪ್ಪು ಮಾಡ್ತಾನೆ ರಾಹುಲ್ ಗಾಂಧಿ ಅವರು. ಈ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡುವಾಗ ಯಾರಿಗೆ ಸಿಗ್ತಾನೆ? ಮೊದಲು ಅವರು ಜಾನ್ ಫರ್ನಾಂಡ ಅನ್ನುವಂತ ಒಬ್ಬ ವ್ಯಕ್ತಿಗೆ ಸಿಗ್ತಾನೆ, ಒಬ್ಬ ಪ್ಯಾಸ್ಟರ್. ಅವ ಒಬ್ಬನಾಗಿ ಹೇಳಿದ್ದಾನೆ, ಹಿಂದೂಗಳು ಯಾರನ್ನೆಲ್ಲ ಪೂಜೆ ಮಾಡ್ತಾ ಇದ್ರು ಅವರೆಲ್ಲ ದೇವರೇ ಅಲ್ಲ, ನಾನ್ ನಂಬುವಂಥದ್ದು ಮಾತಾ ದೇವರು ಅನ್ನುವಂತ ವ್ಯಕ್ತಿಯನ್ನ ಇವರು ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ಮಾತಾಡಿಸ್ತಾರೆ. ಮುಂದುವರೆದು ಗೋವಾದ ಒಬ್ಬ ಕಾಂಗ್ರೆಸ್ನ ರಾಜಕಾರಣಿ ಹೇಳ್ತಾನೆ, ಜಲ್ಮಿ ಅನ್ನುವಂಥವ, ಪರಶುರಾಮ ಒಬ್ಬ ಭಯೋತ್ಪಾದಕ, ಪರಶುರಾಮ ಒಬ್ಬ ರೇಪಿಸ್ಟ್ ಅನ್ನುವ ಮಾತನ್ನ ಇದೇ ಕಾಂಗ್ರೆಸ್ನ ವ್ಯಕ್ತಿ ಹೇಳ್ತಾರೆ. ಕಾಂಗ್ರೆಸ್ನರ ಒಂದೇ ಒಂದು ಈ ಕರ್ನಾಟಕದ ಕಾಂಗ್ರೆಸ್ ಅದರ ಬಗ್ಗೆ ಮಾತಾಡುವುದಿಲ್ಲ. ಲಾವಣ್ಯ ಬಳ್ಳಾಲ್ ಅನ್ನುವಂತ ಒಬ್ಳು ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ತಾಯಿ ಇದ್ದಾಳೆ. ಕೋವಿಡ್ ನ ಟೈಮಲ್ಲಿ ಹೇಳಿದ್ಲು,
ಇಡೀ ವಿಶ್ವದಲ್ಲಿ ನಿಮ್ಗೆಲ್ಲ ಮದ್ದು ಕೊಡ್ತಾ ಇರ್ಬೋದು. ನಾವು ನಮ್ಮ ಭಾರತ ದೇಶದಲ್ಲಿ ಯಾರೋ ಹುಚ್ಚರೆಲ್ಲ ಸೇರ್ಕೊಂಡು ಗೋಮೂತ್ರ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಹೀಯಾಳಿಸುವಂತ ರೀತಿಯಲ್ಲಿ ಮಾತನ್ನ ಆಡ್ತಾನೆ. ಕಾಂಗ್ರೆಸ್ನ NS ಜನರಲ್ ಸೆಕ್ರೆಟರಿ ಶೌಕತ್ ಅಲಿ ಹೇಳ್ತಾನೆ, ಹಿಂದೂಗಳ ಒಂದು ಟೆರರಿಸ್ಟ್ಗಳ ಒಂದು ಜಾತಿ ಅಂತ ಹೇಳಿದ್ರೆ ಹಿಂದೂಗಳು ಅನ್ನುವಂತ ಮಾತನ್ನ ಹೇಳ್ತಾನೆ. ಶಿವರಾಜ್ ಪಾಟೀಲ್ ಅನ್ನುವಂತ ಹೋಮ್ ಮಿನಿಸ್ಟರ್ ಆಗ ಸೆಂಟ್ರಲ್ ನ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಕೇಸರಿ ಟೆರರಿಸ್ಟ್ ಅನ್ನೋದು ಹಿಂದೂಗಳೇ ಇದೆ. ಆ ವಿಷಯದ ಬಗ್ಗೆ ಪುನಃ ಮತ್ತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. 2003-4ರಲ್ಲಿ ಒಂದು ಘಟನೆ ಆಗ್ತದೆ, ನಮ್ಮ ಮನೆಮಠದಲ್ಲಿ ಇರ್ಲಿಕ್ಕಿಲ್ಲ. ದೂರದರ್ಶನಲ್ಲಿ ಒಬ್ಬ ಆಂಕರ್ ಇರ್ತಾನೆ. ಇದೇ ರೀತಿಯ ಕಾರ್ಯಕ್ರಮಗಳನ್ನು ನೀಡುವಾಗ ಕೈ ಎತ್ತಿ ಮಾತಾಡುವಾಗ ಈ ರೀತಿಯ ಕಲಾವಂತನ್ನು ಹೇಳ್ತೇವೆ, ನಾವು ರಾಖಿಯನ್ನು ಏನು ಕಟ್ತೇವೆ, ದೇವರ ಒಂದು ನೂಲನ್ನು ಏನು ಕಟ್ತೇವೆ, ಅದನ್ನ ತೋರಿಸಬಾರ್ದು ಅನ್ನುವಂತ ಮಾತನ್ನ ಇದೇ ಕಾಂಗ್ರೆಸ್ ಸರ್ಕಾರ, ಆಗ UPA ಸರ್ಕಾರ ಹೇಳ್ತಾರೆ. ಅವ ಅದನ್ನು ತೆಗೆಯುವುದಿಲ್ಲ. ಆದ್ರೆ ಅವನ ಮೇಲೆ ಒತ್ತಡ ಇರ್ತಾರೆ, ನಿಮ್ಮ ಕೆಲಸದಿಂದ ತೆಗೆದು ಹಾಕ್ತೇವೆ ಅನ್ನುವಂತ ಮಾತನಾಡ್ತಾರೆ. ಹಾಗಾಗಿ ಅವ ಇಲ್ಲಿ ತನಕ ಇರುವಂತ ಶರ್ಟ್ ಅನ್ನ ಹಾಕಿ ನಾನು ಧರಿಸಿದಂತ ದಾರ ಟಿವಿಯಲ್ಲಿ ಬರೆದಿದ್ದ ರೀತಿಯಲ್ಲಿ ಅವನನ್ನ ತರಿಸ್ಕೊಂಡು ಹೋಗ್ತಾನೆ. ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿ ನಮ್ಮ ಸರ್ಕಾರದಲ್ಲೇ ನೋಡಿ, ಈಗಿನ ಕಾಂಗ್ರೆಸ್ ಸರ್ಕಾರದ ವ್ಯವಸ್ಥೆ ನೋಡಿ. ಭಯೋತ್ಪಾದಕನನ್ನ ಹಿಡಿಲಿಕ್ಕೆ ಹೋದಾಗ ಸುತ್ತುವರೆದಂತ ಜನರು ಈ ಮಾಧ್ಯಮ ಪ್ರತಿನಿಧಿಗಳ ಮುಖಕ್ಕೆ ಹೇಳ್ತಾರೆ, ರೀ ನಮ್ಮ ಸರ್ಕಾರ ಇದು BJP ಸರ್ಕಾರ ಅಲ್ಲ ಅಂತ. ನಮ್ಮ ಸರ್ಕಾರ ಇದು ನಮ್ಮನ್ನ ಮುಟ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುದಿಲ್ಲ ಅಂತ ಹೇಳ್ತಾರೆ. ಅಶ್ವಥ್ ಪಾಷಾ ಅನ್ನುವಂಥವ ಯಾರಲ್ಲಿ ಕುಕ್ಕರ್ ಬ್ಲಾಸ್ಟ್ ಯಾರು ಮಾಡಿದಾನೆ ಶಾರಿಕ್ಕಿಗೆ, ಅವೊಬ್ಬ ಭಯೋತ್ಪಾದಕ ಅನ್ನುವಂಥ ಮಾತು ಇವತ್ತು ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ಏನ್ ಹೇಳಿದ್ರಾಗ, ನನ್ನ ಬ್ರದರ್ ಅವ ಅನ್ನುವಂಥ ಮಾತನ್ನ ಹೇಳಿದ್ರು. ಈ ವಿಷಯಗಳನ್ನ ನಾನು ಮುಂದೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಮ್ಗೆ ಈ ಕಾಂಗ್ರೆಸ್ ಮಾಡುವಂತ ಹಿಂದೂ ವಿರೋಧಿಗಳ ನೀತಿಗಳನ್ನು ನಾವು ನೆನಪಿಡ್ತೇವೆ. ಇವತ್ತು ನೆನಪಾಗ್ತದೆ, ನಾಡ್ದು ನೆನಪಿಡ್ತೇವೆ. ಉಡುಪಿಯಲ್ಲಿ ಆದಂತ ಘಟನೆ ಏನಿದೆ, ಒಂದು ವೇಳೆ ಆ 3 ಹೆಣ್ಮಕ್ಕಳ ಜಾಗದಲ್ಲಿ, ಆ 3 ಹಿಂದೂ ಹೆಣ್ಮಕ್ಕಳ ಜಾಗದಲ್ಲಿ ಒಂದು ವೇಳೆ ಮುಸಲ್ಮಾನರ ಹೆಣ್ಮಕ್ಳು ಇತ್ತಿದ್ರೆ ಇವರು ಊರಿಗೆ ಬೆಂಕಿ ಹಾಕುವಂತ ಕೆಲಸಗಳನ್ನ ಇದೇ ಕಾಂಗ್ರೆಸ್ನವರು ಮಾಡ್ತಾ ಇದ್ರು. ಈಗ ನಮಗೆ ಬುದ್ಧಿ ಹೇಳುವಂತ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ. ನಾನು ಇವತ್ತು ಫೇಸ್ಬುಕ್ ಅನ್ನ ತೆಗೆದು ನೋಡ್ತಾ ಇದ್ದಾನೆ. ಯಾರೋ ಒಬ್ಬ ಪೋಸ್ಟ್ ಹಾಕಿದ್ದ, ಕಮ್ಯುನಿಸ್ಟ್ ಇರ್ಬೇಕವ, ಪೋಸ್ಟ್ ಹಾಕಿದ್ದ, ಭರತ್ ಶೆಟ್ಟರ್ನ ಏನು ಈ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ, ಅದರಲ್ಲಿ 3 ಜನ ಹೆಣ್ಮಕ್ಳು ಮುಸಲ್ಮಾನರು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಇವರು ಶಾಸಕರು, ಒಂದು ವರ್ಗದ ಹೆಸರನ್ನು ಇವರು ಹೇಗೆ ಹೇಳ್ತಾರೆ ಅನ್ನುವಂತ ಮಾತನ್ನ ಆ ವ್ಯಕ್ತಿ ಹೇಳ್ತಾನೆ. ಇದೇ ವ್ಯಕ್ತಿ ಕಾಂಗ್ರೆಸ್ನ ದುಡ್ಡನ್ನು ತೆಗೆದುಕೊಂಡು ಎಲೆಕ್ಷನ್ ನಲ್ಲಿ ಗೋಲ್ ಮಾಡ್ತಿರುವಂತ ಈ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ನಾವು ಈ ಅಂಬೇಡ್ಕರ್ ಮೂರ್ತಿ ಎದುರು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ನಾವು ಒಂದು ನೆನಪನ್ನ ನಿಮಗೆ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇರುವಂತ ಕೆಲವು ಶಾಸಕರನ್ನ ಇವರು ಅಮಾನತುಗೊಳಿಸಿದ್ರು. ಕಾಗದ ಹರಿದೇವು ಬಿಸಾಡಿದೇವು ಅನ್ನುವಂತ ಒಂದು ವಿಷಯನ ಹೇಳಿ ನಮ್ಮನ್ನು ಅಮಾನತು ಮಾಡಿದ್ರು. ಕಾಗದ ಎಳೆದ ವಿಷಯಕ್ಕೆ ಯಾಕೆ ನಾವು ಕಾಗದ ಹರಿದಿದ್ದೆ ಅನ್ನೋದನ್ನು ಬಿಟ್ಟು ನಾವು ಎಸೆದಂತ ವ್ಯಕ್ತಿ ಅವ ದಲಿತ ಅನ್ನುವಂತ ಮಾತನ್ನ ಇವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂತ ಸಮಯದಲ್ಲಿ ಇವರಿಗೆಲ್ಲ ಜಾತಿ ಮತ ಎಲ್ಲ ನೆನಪಾಗ್ತದೆ. ಆದ್ರೆ ನಮ್ಮ ಹೆಣ್ಮಕ್ಳನ್ನ ಯಾರಾದ್ರೂ ವಿಡಿಯೋಕರಣ ಮಾಡಿದಾಗ ಅವ್ರು ಹಿಂದೂಗಳು ಅಂತ ಹೇಳುವ ಅವಶ್ಯಕತೆ ಇಲ್ಲ, ರೆಕಾರ್ಡ್ ಮಾಡಿದವರು ಮುಸ್ಲಿಂಗಳು ಅಂತ ಹೇಳುವ ಅವಶ್ಯಕತೆ ಇಲ್ಲವಂತ ಒಂದು ಅಸಹ್ಯ ರೀತಿಯ ವರ್ತನೆ ನಾವು ನೋಡ್ತಾ ಇದ್ದೇವೆ. ಇಡೀ ಏನು ಉಡುಪಿಯ ಘಟನೆ ಏನಿದೆ ಅದನ್ನ ನೀವೆಲ್ಲ ಸಹ ಯೋಚನೆ ಮಾಡಬೇಕು, ಹಂತವಾಗಿ ಯೋಚನೆ ಮಾಡಿ ನೀವು ನೋಡಬೇಕು. ಆ ಹುಡುಗಿಯರ ಕಾಲ್ ಡೀಟೇಲ್ಸ್ ಅನ್ನ ಇನ್ನೂ ತೆಗಿಲಿಲ್ಲ. ಆ ಹುಡುಗಿಯರು, ಆ ಮುಸಲ್ಮಾನ ಹುಡುಗಿಯರು ಯಾರೊಟ್ಟಿಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಮೊಬೈಲ್ ಅನ್ನ ಎಕ್ಸ್ಚೇಂಜ್ ಮಾಡಿ ಇವರು ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹುಡುಗಿಯರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನ ಇವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಗ್ರಾಮಾಂತರಿಗಳು ಹೇಳಿದ್ರು, ನಿಮ್ಗೆ ಎಲ್ಲ ಹಿರಿಯರು ಹೇಳಿದ್ರು. ಈಗ ಗ್ರಾಮಾಂತರಿಗೆ ಹೇಳ್ತಾರೆ ಮಕ್ಕಳಾಟ ಅಂತ. ಹೌದಾ, ಇದೇ ಮಕ್ಕಳಾಟನ್ನ ನಿಮ್ಮ ಮನೆ ಮಂದಿಯವರೊಂದಿಗೆ ಮಾಡಿದ್ರೆ ಹೇಗಾಗ್ತದೆ ಅನ್ನುವಂತ ಕ್ವಶನ್ಗೆ ನಮ್ಮ ಕಾರ್ಯಕರ್ತರನ್ನೇ ಒಳಗೆ ಹಾಕುವಂತ ಕೆಲಸಗಳನ್ನ ಇವರು ಮಾಡಿದ್ದಾರೆ. ಇದನ್ನ ಹೆಚ್ಚೊತ್ತು ನಾವು ತೆಗೆದುಕೊಂಡಿರ್ಲಿಕ್ಕೆ ಆಗುದಿಲ್ಲ. ಹಿಂದೂ ಹೆಣ್ಮಕ್ಕಳ ಮಾನ ಮರ್ಯಾದೆಯನ್ನ ಕಾಪಾಡುವಂತ ಧೈರ್ಯ ಹಿಂದೂ ಸಮಾಜಕ್ಕೆ ಖಂಡಿತ ಇದೆ. ನಾವು ಮಾಡ್ತೇವೆ. ನಾವೆಲ್ಲ ಸಹ ಒಂದೇ ಒಂದು ಮನಸ್ಸಿನಿಂದ ನಮ್ಮ ಹಿಂದೂ ಮಕ್ಕಳ ಮಾನ ಮರ್ಯಾದೆಯನ್ನ ಕಾಪಾಡುವಂತ ಕೆಲಸ ಸರ್ಕಾರಕ್ಕೆ ಆಗದಿದ್ರೆ ನಾವೇ ಮಾಡಬೇಕಾದಂತ ಕೆಲಸಗಳನ್ನ ನಾವೆಲ್ಲ ಸಹ ಸೇರಿ ಮಾಡುವ. ಭಾರತ್ ಮಾತಾಕ್ಕೆ ಇವತ್ತು ಬಹಳಷ್ಟು ವಿಚಾರ ಎಲ್ಲರೂ ಮಾತನಾಡಿದ್ದಾರೆ. ಮಾತೆಯರು ತುಂಬ ಜನ ಸೇರಿದ್ದೇವೆ ನಾವೆಲ್ಲ.
ಇವತ್ತು ಮಳೆ ನಮಗೆ ವರುಣನ ಕೃಪೆಯನ್ನು ತೋರಿಸಿಕೊಟ್ಟಿದ್ದಾರೆ. ಮಳೆಯನ್ನು ನಿಯಂತ್ರಣ ಮಾಡಿ ಬಿಸಿಲನ್ನು ಕೊಟ್ಟು ಮಳೆ ಬರುವ ಹಂತದಲ್ಲಿದ್ದು ಓಡುವ ಹಂತದಲ್ಲಿದ್ದೇವೆ. ಆದರೆ ಓಡುವ ಜನಗಳು ಹಿಂದೂಗಳಲ್ಲ ಎನ್ನುವುದನ್ನು ಈ ಸೂರ್ಯ ಕೂಡ ತೋರಿಸಿಕೊಟ್ಟಿದ್ದಾನೆ ಅಂತ ಹೇಳುವುದಕ್ಕೆ ಈ ಮಳೆ ಇಲ್ಲದೆ ಸೂರ್ಯನೇ ಸಾಕ್ಷಿ. ಸೂರ್ಯ ಚಂದ್ರರಿರುವವರೆಗೆ ನಮ್ಮ ಹೋರಾಟ ನಿರಂತರ. ಈ ಪಕ್ಷ ಹೋರಾಟದಿಂದಲೇ ಬಂದಂತ ಪಕ್ಷ. ಇವತ್ತೇನು ಅಧಿಕಾರಕ್ಕೆ ಬಂದಿರ್ಬೋದು, ಬಾರದಿರ್ಬೋದು, ಆದರೆ ನಮ್ಮ ಹಕ್ಕಿಗಾಗಿ ನಾವು ನಿರಂತರ ಹೋರಾಟ ಮಾಡ್ತಾ ಬಂದಂತ ಜನ ನಾವು. ಇವತ್ತು ಕೂಡ ನಮಗೆ ಈ ಪರಿಸ್ಥಿತಿ ಬಂದೊಡಗಿದೆ ಅಂತ ಹೇಳಿದ್ರೆ ನಮಗೇನು ನಾಚಿಗಿಲ್ಲ. ನಾವು ಯಾವತ್ತು ಧೈರ್ಯವಾಗಿ ಈ ಹೋರಾಟಕ್ಕೆ ಇಲ್ಲಿ ಬಂದು ಸೇರಿದ್ದೇವೆ. ಆ ಧೈರ್ಯ ಇವತ್ತು ಮಾತೆಯರಿಗೆ ಕೂಡ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೇನೆ. ಇವತ್ತು ಉಡುಪಿಯ ಘಟನೆಯಲ್ಲಿ ಇವತ್ತು 3 ಹೆಣ್ಣು ಮಕ್ಕಳನ್ನು ಅಮಾನತು ಮಾಡಿದ್ದಾರೆ. ಅವರು ತಪ್ಪು ಮಾಡದಿದ್ದರೆ ಅವರನ್ನು ಯಾಕೆ ಅಮಾನತು ಮಾಡಿದ್ದಾರೆ? ಅವರು ಇಟ್ಟುಕೊಳ್ಬೇಕಿತ್ತಲ್ಲ. ಅವರ ತಪ್ಪು ಮಾಡದಿದ್ರೆ ಅವರ ಆ ರೀತಿ ಅಮಾನತು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸರ್ಕಾರದ ಏನು ಮುಖ್ಯಮಂತ್ರಿ ನಮ್ಮನ್ನು ರಕ್ಷಣೆ ಮಾಡುವಂತ ರಕ್ಷಣಾ ಸಚಿವರು ಇವತ್ತು ಹೇಳಿಕೆ ಕೊಡ್ತಾರೆ, ಅದು ಕ್ಷುಲ್ಲಕ ವಿಷಯ, ಅದು ಮಕ್ಕಳಾಟಿಕೆ ಎನ್ನುವುದು. ಇವತ್ತು ಈಗಾಗಲೇ ಭರತನ್ ಹೇಳಿದಾಗೆ ಮಕ್ಕಳಾಟಿಕೆ ಅವರ ಮನೆಯ ಹೆಂಡತಿ ಮಕ್ಕಳನ್ನು ಮಾಡಿದ್ರೆ ಮಕ್ಕಳಾಟ ಆಗ್ತದೆ. ಆಗ ಹೋರಾಟ ಮಾಡ್ತಿರ್ಲಿಲ್ಲ ಅವರು. ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ಜಾಗೃತಿಯನ್ನು ತುಂಬಿಸಬೇಕು. ಇವತ್ತು ಯಾರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಬೇಕು, ಯಾರೊಟ್ಟಿಗೆ ಗೆಳೆತನ ಮಾಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವುದನ್ನು ನಮ್ಮ ಮನೆಯವರು, ನಮ್ಮ ತಾಯಂದಿರು, ನಮ್ಮ ಮಕ್ಕಳಿಗೆ ಮೊದಲು ಕಲಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವು ಧೈರ್ಯವಾದ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳನ್ನು ನಾವು ಸುಸಂಸ್ಕೃತವಾಗಿ ಬೆಳೆಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ತಾಯಂದಿರು ಪ್ರಯತ್ನವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ಹೋರಾಟದಲ್ಲಿ ತನಿಖೆ ಆಗಲೇಬೇಕು. ಇವತ್ತು SP ಅವರು ಕಾಂಗ್ರೆಸ್ ಅಥವಾ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರು ಏಜೆಂಟ್ ಅಲ್ಲ, IS ಆಗಿ ಅಧಿಕಾರಕ್ಕೆ ಬಂದಿರುವುದು ಯಾವುದೇ ಆಮಿಷದಿಂದಲ್ಲ. ಅವರು ಸರ್ಕಾರದ ಪ್ರತಿಯೊಬ್ಬ ಜನಪ್ರತಿನಿಧಿಗೆ ಏನು ರಕ್ಷಣೆ ಕೊಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ರೀತಿಯ ಏನು ಕಾನೂನನ್ನು ರಕ್ಷಣೆ ಮಾಡುವ ಕೆಲಸವನ್ನು ಅವರು ಇವತ್ತು ಮಾಡಬೇಕು. ಆ ಕೆಲಸವನ್ನು ಮಾಡಬೇಕು. ಆ ರೀತಿಯ ಜಾಗೃತಿಯನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಹೋರಾಟದಲ್ಲಿ ಅವರಿಗೆ ಸವಾಲನ್ನು ಕೊಡಬೇಕು ಅಂತ ಪೊಲೀಸ್ ಇಲಾಖೆಗೆ ಕೂಡ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಅಲ್ಲಿ ಆಗಲಿಲ್ಲ, ಆ ರೀತಿ ಎಲ್ಲ ಫೋಟೋಸ್ ಅನ್ನು ಡಿಲೀಟ್ ಮಾಡಿ ಇವತ್ತು ನಮಗೆ ನಾಟಕ ರೂಪದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ಏನಾಗಬೇಕಂತ ಹೇಳಿದ್ರೆ ಕುಲಂಕುಷವಾಗಿ ತನಿಖೆ ಆಗಬೇಕು. ತನಿಖೆ ಆಗಿ ಮತ್ತೆ ಆ ತನಿಖೆಯ ಮುಖಾಂತರ ಯಾರು ತಪ್ಪಿಸತ್ತರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಮಹಿಳೆಯರ ಪರವಾಗಿ ನಾನು ಇಲ್ಲಿ ಧ್ವನಿಯನ್ನು ಎತ್ತುತ್ತಿದ್ದೇನೆ. ನಿಮ್ಮ ಧ್ವನಿಗೆ ಶಕ್ತಿಯಾಗಿ, ನೀವು ದುರ್ಗೆಯಾಗಿ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹೋರಾಟಕ್ಕೆ ನೀವು ಶಕ್ತಿಯಾಗಿ ಬರಬೇಕು ಅಂತ ಹೇಳಿ. ಉಡುಪಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆ. ಈ ಘಟನೆಯನ್ನು ಭಾಳ ಸರಳವಾಗಿ ಸರ್ಕಾರ ತಗೊಂಡಿದೆ. ಈ ಘಟನೆ ಅದು ಒಂದು ದಿನ ನಡೆದಿರುವಂಥ ಘಟನೆ ಅಲ್ಲ. ಈಗಾಗಲೇ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು ಹೇಳಿದ ಪ್ರಕಾರ 6-7 ಬಾರಿ ಆಗಿದೆ. ಮತ್ತು ಈ ತನಿಖೆ ಸಂಪೂರ್ಣವಾಗಿರ್ತಕ್ಕಂಥ ಇದರ ತನಿಖೆ ಆಗಬೇಕಿತ್ತು. ದೂರು ಕೊಟ್ಟ ತಕ್ಷಣ ಮೊಬೈಲ್ಗಳನ್ನು ತಗೊಂಡು ಆ ತರುಣಿಯರ ಕನಿಷ್ಠ ಮಾಹಿತಿಗಳನ್ನು ತಗೋಬೇಕು. ಯಾವುದೇ ಮಾಹಿತಿಗಳನ್ನು ತಗೊಳ್ಳದೆ ಪೊಲೀಸ್ ಇಲಾಖೆ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು. ಇದು ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣವಾಗಿ ದೇಶದಲ್ಲಿ ಮೂಡಿದೆ. ವಿಶೇಷವಾಗಿ ಕೇರಳ ಫೈಲ್ಸ್ ಸಿನಿಮಾಯನ್ನು ನೋಡಿದ್ದೀವಿ. ಅದರ ಆಧಾರದಲ್ಲಿರ್ತಕ್ಕಂಥದ್ದು ಇದು ಅದೇ ರೀತಿಯ ಘಟನೆಗಳು ನಡೀತಾ ಇದ್ದಾವೆ. ಹಾಗಾಗಿ ಯಾರೋ 3 ತರುಣಿಯರು ಮಾಡಿದ್ದಾರೆ, ವಿದ್ಯಾರ್ಥಿನಿಯರು ಮಾಡಿದ್ದಾರೆ ಅನ್ನೋದಕ್ಕಿಂತ ಇದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ, ಯಾವ್ಯಾವ ವ್ಯಕ್ತಿಗಳ ಕೈವಾಡ ಇದೆ, ಕೇರಳದ ಮೂಲಗಳೇನು ಅನ್ನುವಂಥದ್ದೊಂದು ಪೂರ್ಣ ತನಿಖೆ ಆಗಬೇಕು, ಬಹಿರಂಗಪಡಿಸಬೇಕು. ಇದನ್ನೊಂದು ಮುಖ್ಯಮಂತ್ರಿಗಳು ಗಂಭೀರವಾಗಿ ತನಿಖೆ ತಗೋಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ಮಾಡಿದೆ. ಈಗಾಗಲೇ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡಿದೆ. ತಕ್ಷಣ ಇದನ್ನು ಪೂರ್ಣವಾಗಿರ್ತಕ್ಕಂಥ ತನಿಖೆ ಮಾಡಬೇಕು. ಇದರ ಹಿಂದೆ ಇರತಕ್ಕಂಥ ಎಲ್ಲ ಶಕ್ತಿಗಳನ್ನು ಬಂಧಿಸಬೇಕು ಅಂತ ಆಗ್ರಹ ಮಾಡಿದೆ.